ನಾವು ಹೋಗ್ತಿದ್ದೇವೆ ಗಾಯ್ಸ್. ನೋಡಿ ಗಾಯ್ಸ್, ಆಟೋ ಎಸ್ಪೋ ಕಾರ್ ಇದೆಲ್ಲ ಶೋ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗ್ತಿದ್ದೇವೆ. ಎಂತ ಹೇಳುದು? ಇಲ್ಲ ಅಲ್ಲಿ ಬರ್ತಿದ್ದಾರೆ ಅಂತ ಹೇಳುವ. ಇಲ್ಲ ಮಾಡುವವರೆಲ್ಲ ಹೋಗಿದ್ದಾರೆ ನೋಡಿ. ಕಾರ್ ಅಂತ ಕಾರ್ ನಾವು ಇಟ್ಟ ಒಬ್ಬ ಇಟ್ಟಾನ ಇಟ್ಟಿದ್ದಾನೆ, ಕಾರ್ ನಾವು ಇಟ್ಟಿದ್ದಾನೆ. ಒಳಗೆ ಬಿಡ್ತಾರೆ ಗೊತ್ತಿಲ್ಲ ನಂಗೆ, ಯಾಕ ಜನ ಇದ್ದಾರೆ ಎಲ್ಲವೂ ಇಡ್ತಿದ್ದೇನೆ. ಇದೇ ನೋಡಿ ಗೋಲ್ಡ್ ಪಿನ್ಸ್ ನೋಡಿ ಫ್ರೆಂಡ್ಸ್. ಈಗ ನಾವು ಒಳಗೆ ಹೋಗ್ತಿದ್ದೇವೆ. ಇಲ್ಲಿ ಎಂಟ್ರಿ ಉಂಟಾ? ಎಂಟ್ರಿ ಉಂಟು. ಎಂತ ಕರ್ಮನ ನೋಡುವ, ಇಲ್ಲ ಅವ್ರನ್ನ ಕೇಳುವ. ಇರ್ಲಿ, ನಾವು ಹೋಗುವ ಈಗ. ಇಲ್ಲ ನಾನು ಮುಂದೆ ಹೋಗ್ತೇನೆ. ನೀವು ಮುಂದೆ ಹೋಗ್ಲಿಕ್ಕೆ ಅಂತ ಇದು ದೊಡ್ಡ ಇದ, ನೀನು ರಜನಿಗಾಂಧಿ ಎಂತ ಇಲ್ಲ, ಎಲ್ಲ ಶಿಫ್ಟ್ ಆಗ್ತಾ ಉಂಟ. ನಾವು ಬಂದದ್ದು ಲೇಟ್ ಆಯ್ತು. ಅಲ್ಲಿ ಯಾರಿದ್ದಾರೆ ನೋಡು. ಸೌಂಡೇ ಇಲ್ಲ. ಎಂತ ಸೌಂಡ್ ಇರ್ಲಿಕ್ಕೆ ಅಂತ ಇದು ಪೂ ಇಡುದ ನೀನು. ಎಂತ ವಿಡಿಯೋ ಮಾಡ್ದ ನೀನು? ಇವರಲ್ಲಿ ಬಂದವರಿಗೆ ಎಂತ ಮಾಡ್ತಾರೆ? ನಾಳೆಗೆ ಇರಲ್ಲ, ಅವ್ರ ಖಾಲಿ ಇದೆ ಕಾರ್ ಬರ್ತಾ ಇರ್ತಾರೆ, ಅದನ್ನ ನೋಡ್ತಾನೆ ಇರ್ತಾರೆ. ಮತ್ತೆ ಏನ್ ಮಾಡ್ತಾರೆ? ಹೋಗ ಇವತ್ತಿಗೆ ಬ್ಲಾಗ್ ಎಂಡ್ ಗೈಸ್. ಇನ್ನು ಮಳೆಗೆ ನಾಳೆ ಹೋಗ, ಟುಮಾರೋ ಹೋಗು. ಎಲ್ಲ ಕಾರೇ ನೋಡ್ತಿದ್ದಾರೆ ಮೇಲೆ, ಎಲ್ಲ ಕಾರೇ ಏನಿಲ್ಲ, ಸುಮ್ಮನೆ ನೋಡುವ. ನೀನು ಒಂದ್ಸಲ ಸರ್ಚ್ ಮಾಡಿ ಹೇಳ್ತೇನೆ. ಯಾವುದು? ಇವೊಂದು ಅಕೌಂಟ್ ಆಗ ಕಾರಿದು. ಯಾವ ಗಾಡಿ? ಆ ಕಾರಿದು. ಯಾವ ಕಾರಿ? ಸರ್ಚ್ ಮಾಡಿ ಹೇಳ್ತೇನೆ. ಇದು ತಾರ್ನ ಆಚೆ ಉಂಟದ? ಆಚೆ ಅಲ್ಲ, ಇದ ಹೊಂಡದ್ದು ಫಸ್ಟ್ ಗಾಡಿ. ಫಸ್ಟ್ ಸೆಕೆಂಡ್ ಅಲ್ಲ, ತಾರ್. ಅದೇ ಥರ್ಡ್ ಗಾಡಿ, ಅದೇ ಹೇಳಿದ್ ನಾನು. ಬುಡಾಡೆ ಪಟಾಕಿ. ಬಿಡುದಿಲ್ಲ, ಅದರಲ್ಲಿ 3 ಹೋಲ್ ಉಂಟು. ನಾಳೆ ಇರ್ಬೋದು. ಇವತ್ತಿಗೆ ಬಿಡ್ಲಿಕ್ಕಿಲ್ಲ, ನಂಗೆ ಡೌಟ್. ಎಂತ ವಿಡಿಯೋ ಮಾಡ್ತಾ ಇರ್ತೀನಿ ಎಲ್ಲ. ಸ್ಟೋರಿ ಹಾಕಿ, ನಿಂಗೆ ಸ್ಟೋರಿ ಹಾಕಿ ಏನು ಸಿಗ್ತದೆ ಅಲ್ಲಿ ನೋಡಿ ಗೈಸ್. ಒಳ್ಳೆ ADTH ಅಂತ ಅವನ್ನ ಸರ್ಚ್ ಮಾಡಿ, ಒಳ್ಳೆ ಆಗ್ತದೆ. ಒಂದು KTM ಗಾಡಿ ಫಾಲೋ ಮಾಡಿದ. KTM ಇದು ಕಾರ್, ಅವನ ಹತ್ರ ಡ್ಯೂಕ್ ಉಂಟು. ಅದು ನೋಡಿ, ಅದ್ರ ಇದು ನೋಡ ಕೆಳಗಿದು ಮೌಂಟ್ ಆಗಿದೆ. ನಂಗೆ ಕಾಣ್ತಿಲ್ಲ, ಕಪ್ಪು ಅಂತ ಉಂಟು. ಇದೆ ಒಂದು ಇದರದ ಎಂತ ಅಂದೆ? ಇವಾಗ ಮನೆಯಲ್ಲಿ ಆಕ್ಸಿಡೆಂಟ್ ಆಗಿದೆ. ಏನ್ ಡೇರಿಂಗ್ ಮಾರಿ, ಎಲ್ಲರೂ ನೋಡಿ ನಿಂತಿದ್ದಾರೆ, ನೀವು ಒಬ್ಬನೋಗಿ ಮಾತಾಡ್ತಿದ್ದೆ. ಎಷ್ಟ ಲೈನಲ್ಲಿ ಬರ್ತಾ ಉಂಟ ಗಾಡಿ ನೋಡಿ ಫ್ರೆಂಡ್ಸ್. ಲೈನಲ್ಲಿ ಕಾರ್ ಬರ್ತಿದೆ ನೋಡಿ, ಒಂದೊಂದು ಎಡ್ಜಸ್ಟ್ ಹಾಕಿದ ಗಾಡಿ. ಅದೇ ನೋಡಿ, ಒಂದೊಂದು ನಂಬರ್ ಪ್ಲೇಟ್ ನೋಡಿ. ಅದಿರ್ಲಿ, ಅವ್ನು ಪಾರ್ಕಿಂಗ್ ಮಾಡಿ ಬಿಡು, ಸೈಡ್ ಬಂದ್ರೆ ಆಗ್ತದೆ. ಕಾರು ಈಗ ಮಾಡಿದ್ದಾರೆ ನೋಡೋದು. ಎಂತ ಮಾಡಿದ್ದಾರೆ? ನಿಂಗೆ ಎಲ್ಲರದು ಗುರ್ತುಂಟಲ್ಲ. ನೋಡ್ತೇನೆ. ಅಲ್ಲ, ಮನೆಗೆ ಹೋಗಲ್ಲ. ಅವನ ಗಾಡಿ ಹೋಯ್ತು, ಕಟರ ಗಾಡಿ. ಥಡ ಪಡ ಅಂತ ಎಲ್ಲ ಲಗಡೆ ತೆಗಿತಾನೆ ಅವ. ಇದಕ್ಕೆ ಹಾಕಿ ನೋಡು ಇದು ನೋಡು. ನೋಡಿ ಇಲ್ಲೊಂದು ಕಟರ ಗಾಡಿ ಪಟ ಅಂತ ಹೊಡಿತಾ ಉಂಟು ನೋಡಿ. ಎಂತ ಪಟಕಿ ಬಿಡ್ತಾನ. ಹೋಗು ಮನೆಗೆ ಹೋಗು. ನಾಳೆ ಬರುವ. ಟಾಟಾ ಎಲ್ಲರಿಗೆ ಟಾಟಾ. ನಾವು ಹೋಗ್ತೇವೆ ಮನೆಗೆ, ನಂಗೆ ಲೇಟ್ ಆಯ್ತು. ಬಾರ ಅದಿರ್ಲಿ, ಅವ್ರು ಪಟಾಕಿ ಬಿಡ್ತಾ ಇರ್ಲಿ. ನಾಳೆ ಎಲ್ಲ ರೇಸ್ ನಾಳೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ನಾಳೆಗೆ ಬನ್ನಿ ಅಂತ ಎಲ್ಲ ನಾಳೆಗೆ ಬನ್ನಿ, ಎಲ್ಲ ಪಟಾಕಿ ಬಿಡ್ತಾರೆ. ಹಿಂದೆ ಮುಂದೆ ಬಾರ ಬಾ ಬೇಗ ಹೋಗು. ಗಾಯ್ಸ್, ರಿಜಿಸ್ಟರ್ ಮಾಡ್ಬೇಕು. ಇದರಲ್ಲಿ ಮೊಬೈಲಲ್ಲಿ ರಿಜಿಸ್ಟರ್ ಮಾಡ್ಲಿಕ್ಕೆ ಹೇಳ್ತಾರೆ. ಅದೊಂದು ಸ್ಕ್ಯಾನರ್ ಕೊಡ್ತಾರೆ, ಅದರಲ್ಲಿ ಸ್ಕ್ಯಾನ್ ಮಾಡಿದ್ರೆ ರಿಜಿಸ್ಟರ್ ಆಗ್ತದೆ. ಈಗ ನಾವು ನಮ್ದು ನಂದು ಮಾತ್ರ ಅದು ಒಂದು ಆಗುದಿಲ್ಲ. ನಮ್ದು ಐಫೋನಲ್ಲಿ ಸ್ವಲ್ಪ ಕಷ್ಟ. ನೋಡಿ, ಟ್ರೈ ಮಾಡಿ.
ಐಫೋನಲ್ಲಿ ಆಗ್ತದೆ. ಈಗ ನಾವು ಹೋಗ್ತಾ ಇದ್ದೇವೆ ವಾಪಸ್. ಎಲ್ಲಿಗ? ನೀ ಕೆಲಸಕ್ಕೆಲ್ಲ? ನಾವು ಮನೆಗೆ ಮಾಡ್ಬೇಕಂತ ಅವನಿಗೆ ಕೆಲಸಕ್ಕೆ, ನಾನು ಮನೆಗೆ. ಈಗೆಲ್ಲ ಹೋಗ್ತಿದೆ. ನಿಂಗೆ ಕೆಲಸ ಇಲ್ವಾ? ಮತ್ತೆ ಕೆಲಸ ಇಲ್ಲ ಮತ್ತೆ ಎಲ್ಲಿ ಹೋಗ್ತಿ ಈಗ? ನೋಡಿ ಗೈಸ್, ಈಗಂಟು ಎಂಟ್ರನ್ಸ್ ಗೋಲ್ಡ್ ಫಿನ್ ಸಿಟಿ ಮಂಗಳೂರು. ಕಾರ್ ತುಂಬ ಇತ್ತು, ಆಗ ಇರಲಿಲ್ಲ ಕಾರ್ ಇಷ್ಟು. ಮಾಡಿಫಿಕೇಶನ್ ಆದ ಗಾಡಿ ಬಂದಿದೆ ಎಲ್ಲ. ಇಲ್ಲಿ ರಿಜಿಸ್ಟರ್ ಆಗ್ತಾ ಉಂಟು. ಈಗ ನಾವು ಹೋಗ್ತಾ ಇದ್ದೇವೆ ಮನೆಗೆ. ಹೋಗೆ ಬೇಗ ಬೇಗ. ಹೆಲ್ಮೆಟ್ ಡಬ್ಬೆ ಹಾಕಿದ್ದಾನೆ ನೋಡಿಗೆ. ಹೋಗ್ತಾ ಇರು ಬೇಗ ಬೇಗ. ನಂಗೆ ಲೇಟ್ ಅಂದರೆ ಸ್ಪೀಡ್ ಹೋಗ್ಬೇಡ, ಮೆಲ್ಲನೆ ಅವಸರ ಇಲ್ಲ. ನಾಳೆ ಬರುವ, ನಾಳೆ ಸಿಗುವ. ಟಾಟಾ. ಇದು ತೋರಿಸ್ಬೇಡವಾ? ಇದು ತೋರಿಸ್ತಾನೆ. ಅದು ತೋರಿಸಿದ ಮತ್ತೆ ಹೆಂಗೆ ವಿಡಿಯೋ ಅದೇನ. ಡೇ 2 ಗೈಸ್, 2ನೇ ದಿನ ಬರ್ತಿದ್ದೇವೆ ಇವತ್ತು ಅಲ್ಲಿ ಕಾರ್ ಶೋ ನೋಡ್ಲಿಕ್ಕೆ. ಅಂತ ಕಾರ್ ಶೋ ಅಲ್ಲ, ಕಾರ್ ಶೋ. ಈಗ ಹೋಗ್ತಾ ಇದ್ದೇವೆ. ಅಲ್ಲಿ ಎಂಟ್ರಿ ಹೋಗ್ತಾ ಇಲ್ಲೋ ಗೊತ್ತಿಲ್ಲ ನಮಗೆ. ಈಗ ಹೋಗಿ ನೋಡ್ಬೇಕಾಗ್ತದೆ ಅಷ್ಟೇ. ಬಸ್ ನಾವು ಅಡ್ಡ ನಿಂತ ಮಾಡಿದ್ದ. ಮತ್ತೆ ಮಾಡ್ತೇನೆ ಮೆಲ್ಲೋ. ನೋಡಿ ಗಾಯ್ಸ್, ರೇಸಿಂಗ್ ಟ್ರ್ಯಾಕ್. ಇವ ಸಮೀರ್ ಅಂತ. ಕೆಲಸ ಎಲ್ಲ ಸುಮ್ಮನೆ ಇಟ್ಕೊಂಡ್ಬಂದಿ ಅನ್ನ ನಾನು. ಇಲ್ಲಿ ಏನಿಲ್ಲ, ಏನಾಗ್ತಿಲ್ಲ. ಪೂಜೆ ಮಾಡ್ತಿದ್ದಾರೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ರೀಲ್ಸ್ ನೋಡ್ತಿದ್ದಾನೆ ಕಳ್ಳ. ನೋಡಿ ಗಾಯ್ಸ್, ಕಾರೆಲ್ಲ ಬರ್ತಾ ಉಂಟು. ಆದರೆ ತುಂಬ ಲೇಟ್ ಆಯಿತು. ಹೋದ ವರ್ಷ ಬೇಗ ಸ್ಟಾರ್ಟ್ ಆಗಿತ್ತು, ಈ ವರ್ಷ ಸ್ವಲ್ಪ ಲೇಟ್ ಆಯಿತು. ಎಲ್ಲಿಗೆ ಹೋಗುವ? ಮನೆಗೆ ಹೋಗುವ? ಮದುವೆಗೆ ಹೋಗ್ಲಿಕ್ಕೆ ಉಂಟು, ಹೋಗುವ ಬಾ. ಊಟ ಮಾಡುವ. ಎಷ್ಟು ಜನ ಇದ್ರು ಗೊತ್ತುಂಟ? ಇಲ್ಲಿ ನೋಡಿ ಆನಿಮೆದು ನಿನ್ನೆ ಇತ್ತಲ್ಲ ಅಲ್ಲಿ. ನಾನು ನೋಡಿ ಬರವ. ಮುಂದೆ ಯಾವ್ದು ಬೇಕು ನಿಮಗೆ? ನಿಂಗೆ ಯಾವ್ದು ಬೇಕು ಅದರಲ್ಲಿ? ಏನಿಲ್ಲ ಗಾಯ್ಸ್, ಎಲ್ಲ ಮುಗೀತು. ನಾವು ಸೀದಾ ಮನೆಗೆ ಹೋಗ್ತಿದೆ. ಎಂತ ಇಲ್ಲ ಅಲ್ಲಿ ಕರ್ಮ. ಹೋದ ವರ್ಷ ಸ್ವಲ್ಪ 10 ಗಂಟೆ ಸ್ಟಾರ್ಟ್ ಮಾಡಿದ್ರು. ಇವತ್ತೇನು ಇವ ನೋಡಿ ಗಾಯ್ಸ್, ಎಲ್ಲ ಮಾಸ್ಕ್ ಹಾಕ್ಕೊಂಡು. ಈಗ ನಾವು ಮದುವೆಗೆ ಹೋಗ್ತಿದ್ದೇವೆ. ಧರ್ಮದ ಊಟ ಮಾಡಿದ್ವಿ ಎಲ್ಲ ಗಾಡಿ. ಗಾಯ್ಸ್, ನಾವು ವಾಪಸ್ ಹೋಗ್ತಿದ್ದೇವೆ. ಈಗ ಊಟ ಎಲ್ಲ ಮಾಡಿ ಆಯಿತು. ಈಗ ವಾಪಸ್ ನಾವು ಗೋಲ್ಡ್ ಫಿನ್ ಸಿಟಿಗೆ ಹೋಗ್ತಿದ್ದೇವೆ. ಈಗ ನಾವು ಯಾವುದೋ ಪ್ಲೇಸ್, ಜಪ್ಪಿನಗರಲ್ಲಿದ್ದೇವೆ. ಜಪ್ಪಿನಗರದ ಒಂದು ಪ್ಲೇಸ್ ಉಂಟು, ಅಲ್ಲಿದ್ದೇವೆ. ಈಗ ಇದು ಹೈವೇ. ಈಚೆ ಸ್ಟ್ರೇಟ್ ಹೋದರೆ ಮುಂಬೈಗೆಲ್ಲ ಹೋಗ್ತದೆ, ಹಿಂದೆ ಹೋದರೆ ಕೇರಳ ಆಚೆ ರೋಡ್. ಇವು ನಮ್ಮ ಸ್ವಸ್ಥ ಮಾಸ್ಕ್ ಎಲ್ಲ ಹಾಕೊಂಡು ನೋಡಿ. ಯಾವಾಗ ಸಹ 7007 ಅಂತ ಹೇಳ್ತಾ ಇರ್ತಾರೆ. ನಾವೀಗ ಮಂಗಳೂರು ಪಂಪೆಲ್ಲಿಗೆ ಬಂದ್ವಿ. ಇದು ಈಗ ಬಿಲ್ಡಿಂಗ್ ಎಲ್ಲ ಆಗಿದೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಆಗಿದೆ. ನಮ್ಮ ಬೆಂಗಳೂರು ಟೈಪ್ ಅಂತ ಉಂಟು. ಅದು ಇರಲಿ ಒಂದೊಂದು 2-3 ಬಿಲ್ಡಿಂಗ್ ಆಗ್ತದೆ ಅಷ್ಟೇ. ಇದು ಅತಿ ದೊಡ್ಡ ಬಿಲ್ಡಿಂಗ್ ಅಂತ. ಇದು ಮಿಡ್ಲಲ್ಲಿ ಇರೋ ಬಿಲ್ಡಿಂಗ್ ಕಾಣ್ತಾರಲ್ಲ, ಇದೆ ಈ ಬಿಲ್ಡಿಂಗ್. ನಾವೀಗ ಹೋಗ್ತಾ ಇದ್ದೇವೆ. ಈಗ ನರ್ಸರಿಗೆ ಬಂದ್ವಿ ಗಾಯ್ಸ್. ನೋಡಿ ಡಬ್ಬ ರೈಡರ್ ಬಿಡ್ತಾನೆ. ಬೇಗ ಗಾಡಿ ಎಲ್ಲಿಗೆ ನೀನು ಬ್ರೇಕ್ ಹೊಡಿತು? ಎಲ್ಲಿಗೆ ನೋಡಿಸು ನೀನು? ಇಲ್ಲ ನೋಡಿ ಗಾಯ್ಸ್, ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಆಗ್ತದೆ. ಮಂಗಳೂರು ಸಹ ಫೇಮಸ್ ಆಗಿದೆ ಈಗ. ಹೋಗು ಗಾಯ್ಸ್. ಗೋಲ್ಡ್ ಫಿನ್ ಸಿಟಿಗೆ ಹೋಗುವ ಐಡಿಯಾ ಕ್ಯಾನ್ಸಲ್ ಆಯಿತು. ಅಲ್ಲಿ ಏನಿಲ್ಲ, ಏನು ನಡೀತಾ ಇಲ್ಲ. ಸುಮ್ಮನೆ ಅವ್ರು ಕಾರ್ ಇಟ್ಟಿದ್ದಾರೆ ಅಷ್ಟೇ, ಏನು ಆಗ್ತಾ ಇಲ್ಲ ಅಲ್ಲಿ. ವೇಸ್ಟ್. ಹೋದ ವರ್ಷ ಸ್ವಲ್ಪ ಒಳ್ಳೇದಿತ್ತು, ಈ ವರ್ಷ ಏನಿಲ್ಲ. ನಾವೀಗ ಮನೆಗೆ ಹೋಗ್ತಿದ್ದೇವೆ. ಓಕೆ, ಬಾಯ್ ಬಾಯ್. ಟಾಟಾ 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 ಟಾಟಾ. ಜ್ಯೂಸ್ ಉಂಟಾ?